ಹಾಯ್, ನಾನೇ ನಿಮ್ಮ ಶ್ಯಾಮಲ. ಹಾಂ, ಈಗ ಇನ್ನೇ ಅಂತಕ್ಕೆ ಮಾರ್ರೆ ಕೊಂಜೂಸಿ ಮಾಡಿ ಅಂತ ಪ್ರಯತ್ನ. ಈಗ ನನ್ನ ಗಂಡ ಲಾಯ್ಕ್ ದುಡುಕ್ ಶುರು ಮಾಡಿರಲ್ಲ, ಅದಕ್ಕೆ ಒಂದು 4 ಚೂಡಿದಾರ ತಗೊಂಡೆ ಕಣೆ, ಚಂದ ಗನಗನ ಅದ. ಇದೊಂಥರ ಬೂದು ಬಣ್ಣ, ನಂಗೆ ಲೈಕ್ ಅಂತ. ಲೈಕ್ ಅಂತೆ, ನಾನಲ್ಲಿ ಹಾಕಿ ಕಣ್ಣಲ್ಲ ಚಂದ ಸಣ್ಣಕ್ಕಂತೆ ಅಲ್ಲ, ಒಂಚೂರು ಹೊಟ್ಟೆಯೆಲ್ಲ ಒಳಗೆ ಹಾಕೊಂಡಿದೆ. ಇವತ್ತು ಇವ್ರಿಗೆ ತೋರಿಸು ಅನ್ಕನ ಹೆಂಗೆ ಅನ್ಕಂಡೆ. ಇನ್ನೆಂತಕ್ಕೆ ನಾವು ಕೊಂಜೂಸಿ ಮಾಡ್ಕ ಇವ್ರು ದುಡುಕ್ ಶುರು ಮಾಡ್ರಂದ್ರ ಮೇಲೆ ನನಗೆ ಇನ್ನು ನೆಮ್ಮದಿ, ಇನ್ಯಾವ ಟೆನ್ಷನ್ ಇಲ್ಲ ಕಣಿ ನನಗೆ. ನಂದು ಹೆಂಗೆ ಸಂಬಳ ಬತ್ತತ್ತು, ಇನ್ನು ಚೂರು ಪರ ಮನೇಲಿ ಹೆಂಗೆ ನಾ ಕಳೆದು ಹೊತ್ತಲ್ಲ ನಮಗೇನು ದುಡ್ದೇನು ಮನೆ ಎಲ್ಲ ಕಣ್ಕಣ್ಕ ಹುಂಬುಕ್ ತಿಂಬುಕ್ ತರ್ಕಂದು ಏನಿಲ್ಲಲ್ಲ. ನಾನು ಆರಿ ಅಂತರ ಮಾಡ್ಕಂಕ ಇಷ್ಟೆಲ್ಲ ಹೊಡೆದಾಡೋದು ಅಂತೂ ನನ್ನ ಗಂಡ ದುಡ್ಡು ಶುರು ಮಾಡ್ರಲ್ಲ ಸಾಕು. ಇನ್ನೂ ಸುಮಾರೆಲ್ಲ ಕಿಮಿದ ಬಳೆ ಎಲ್ಲ ತಗೊಂಡಿದೆ, ಮತ್ತು ಕಡೆ ಒಳಗೆ ಹೋದಾಗ ತೋರಿಸ್ದೇಕ. ಇದು ಸುಮ್ಮನೆ ಒಳಗೊಪ್ಪ ಮುಂಚೆ ತೋರಿಸ್ಕೊಂಬ ಅನ್ಕೊಂಡು ಅತ್ತಿಗೆಲ್ಲ ಗೊತ್ತಪ್ಪದು ಬೇಡ ಅನ್ಕೊಂಡಷ್ಟೇ ನಿಮ್ಮೊಟ್ಟಿಗೆಲ್ಲ ಅಂತ ಮಾತಾಡ್ತಿದ್ದೆ ಅನ್ಕೊಂಡೆ. ಹಾಂ, ಹಂಗಾಯಿ ಚಂದ ತೋರ್ತಿದ್ದೆಲ್ಲ. ಓ, ಯಾರೋ ಮಾತಾಡ್ತಾರಲ್ಲ ಮನೆ ಹೊರಗೆ, ಯಾರ ಬಗ್ಗೆ? ಕೂಯ್, ಯಾರೇ, ಯಾರು ಬೇಕಿದ್ದಿತ್ತ? ಹೇಳಲಿಲ್ಲ, ನಾ ಗುರ್ತಾ ಇದ್ದಿದ್ದಷ್ಟು ಚಂದ ಕಾಣ್ತಿದ್ದೆ ಅನ್ಕಂಡೆ. ನಮ್ಮ ಮಾಯಿ ನಾನೇ ಗೊತ್ತಾ ಇಲ್ಲೂ ಇಲ್ಲಿ ಹಂಗಾರೆ ಗೊತ್ತಾಯಿದೆ. ಏನು ಮರೀತಿ ಹೊರಗೆ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಯಾರು ಬೇರೆ ಇದ್ರವರೆಲ್ಲ ಬರ್ತಾರಲ್ಲ ಆಶಾ ಕಾರ್ಯಕರ್ತೆಯರ ಯಾರು ಅಂತ ಅಂದ್ಕೊಂಡೆ ನಾನು. ಹಂಗಾಗಿ ಗೊತ್ತಾಯಿಲ್ಲ. ಒಂದೊಂದ್ಸಲ ಯೂನಿಫಾರ್ಮ್ ಹಾಯ್ಕಂತಿಲ್ಲ ಅವ್ರು ಮಳೆ ಬಂದಾಗ. ನಾ ಚಂದ ತೋರ್ತಿದ್ದೆ ಅಂತ ಹೇಳೋಕ್ಕೂ ಸಾಕು ಕಾಂಬಾಯಿ ಅಂತಂತ ಅನ್ಕೊಂಡು. ಅಲ್ಲೇ ನಿಂತ್ಕೋ. ಹಾಂ ನಿಂತ್ಕೊಂತೆ ಅತ್ತಿ. ಎಂಥರ ಚೇಂಜ್ ತೋರ್ತಿದ್ನ ನಾನು. ನಿನ್ಕಂತ ನಿಂತ್ಕೊಂಡ್ರು ನನ್ನ ಕೆಲಸ ಇರಲಿಲ್ಲ ಮರೀತಿ. ನೀ ಸ್ವಲ್ಪ ಹೊತ್ತಲ್ಲೇ ನಿಂತ್ಕೋ. ನರ್ಸಿ ಬತ್ತಾಳ ಕಾಣ. ನರ್ಸಿ ಬಂದರೆ ಒಂದು 100 ರೂಪಾಯಿ ಬೈಗಿ ಮೀನು ತಕೊ ಮಗ. ಬೊಂಗಡೆ ಬೇಡ, ಬೊಂಗಡೆ ತಿಂದೆ ಮೊನ್ನೆ 25 ಮೀನು ಅಂಬ್ರು ಕಾಣ್ 100 ರೂಪಾಯಿಗೆ. ಎಷ್ಟೊತ್ತಿ ಕಂಡು ತಿಂದು ಒಂದೇ ಧ್ಯಾನ. ಇವು ಮನೇಲಿದ್ದೋಕೆ ಎಲ್ಲವಕ್ಕೂ ಅಷ್ಟೇ, ಬೈಗಿ ಮೀನು ಬೊಂಗಡಿ ಮೀನು ಆ ನಮ್ಮನೆ ಸಿಕ್ಕರು ಮತ್ತು ಇನ್ನೆಂತ 25 ಮಾಡ್ತಾರೆ, 100 ರೂಪಾಯಿ 30 ಮಾಡ್ತಾರೆ. ಅಷ್ಟಕ್ಕೂ ಅದು ಎಷ್ಟು ಸಣ್ಣ ಸಣ್ಣ ಬೊಂಗಡಿ. ಆಯ್ತು, ಇಲ್ಲೇ ನಿಂತ್ಕಣಕ ಚಿಕನ್ ತರಿಸೋದಾ? ಬೇಡ, ನಾನು ಮೀನಿಗೆ ಕಡ್ದು ಇಟ್ಟಿದ್ದೆ, ನೀರುಳ್ಳಿ ಹಚ್ಚಿಕಿ ಎಲ್ಲ ಹಾಕಿ ಇಟ್ಟಿದ್ದೆ ಅಳಗಿಗೆ. ಇನ್ನು ಅವಳು ಬಂದ್ರಂದ್ರೆ ಪಟ್ಟ ಕುಯ್ದು ಉಪ್ಪು ಹಾಕಿ ಹಾಕುವುದಷ್ಟೇ, ಹಸಿನ ಉಪ್ಪು ಹಾಕಿ ಕಾಯ್ತಿದ್ದೆ. ಇಷ್ಟೊತ್ತಿ ಬರ್ಕಿದ್ದಿತ್ತಪ್ಪ, ಬರಲಿಲ್ಲ ಇವತ್ತು. ಎಷ್ಟು ಹೊತ್ತಾಯ್ತು. ಒಳಗೆ ಕೂಕಣಿ ಮಾರ್ರೆ, ಎಲ್ಲ ಕಡ್ದೆಲ್ಲ ಆಯ್ತಲ್ಲ, ಮತ್ತೆಂತ ಒಳಗೆ ಹೋಗ್ಕೊಂಡು ಅಂತ ಮಾಡ್ತೀರಿ? ಇಲ್ಲೇ ಕೂಕಣಿ, ಇವತ್ತು ಪ್ರೆಸ್ ಆಗಿ ಕೂತ್ಕೊಂಬ ಸ್ವಲ್ಪ ಹೊತ್ತು ಆರಾಮ ಮಾತಾಡ್ಕೊಂಡು. ಅಲ್ಲ, ನಿಂಗೆ ಶಾಲೆಗೆ ಇಲ್ಲಿ ಇಲ್ದ್ಯಾ? ಈಗ ಕಳ್ಕೊಂಡು ರಜೆ ಹಾಕ ಕೂತ್ಕೊಂಬದಪ್ಪ ಮನೆ ಬದಿಗೆ. ಅಲ್ಲಿ ಹೆಡ್ ಮಾಸ್ಟರ್ ಬೈತಿಲ್ಲ ಮರಿತೆ ನಿಂಗೆ. ಈ ಹೆಂಗ್ಸಿಗೊಂದು ಎಂಥದ್ದು ಅರ್ಥವೂ ಆಗ್ತಿಲ್ಲ. ಇಂಥ ಈಗನೇ ಅದು ಹೆಂಗೆ ಇದು ಮಕ್ಕಳು ಮರಿ ಮಾಡ್ಕೊಂಡು ಸಂಸಾರ ನಡೆಸಿದ್ದು ಅಥವಾ ಕೆಲಸವೇ ಮಾಡ್ತಾ ಇಟ್ಕೊಂಡದ್ದು ಏನೋ ನಂಗೆ ಗೊತ್ತಿಲ್ಲಪ್ಪ. ಎಂತ ಗಣ ಅಂತಿದ್ದೆ ಅಂತ ಇಲ್ಲ. ಇವ್ರಿಗೆ ಕಾಯ್ತಾ ಇದ್ದೆ, ಹೊಸ ಬಟ್ಟೆ ಹಾಯ್ಕೊಂಡಿನಲ್ಲ, ಬಟ್ಟೆ ಹೆಂಗೆ ಕಾಣ್ತನ್ಕ ತೋರಿಸುವ ಅನ್ಕೊಂಡು. ಫಿಟ್ಟಿಂಗ್ ಎಲ್ಲ ಸರಿ ಆಯ್ತಾ ಅನ್ಕೊಂಡು. ಮತ್ತು ನಮ್ಮನೇಲಿ ಯಾರು ಕಾಂಬಾರ ಇಲ್ಲಲ್ಲ, ಇವ್ರಿಗಾರು ಕೇಂಬ ಅನ್ಕೊಂಡು. ನೀವೊಂದು ಅತ್ತಿ ಅನ್ಕೊಂಡು ಮಾರ್ರೆ. ನಾನು ಎಷ್ಟು ಇದು ಮಾಡ್ರು ನೀವು ಮಾತ್ರ ಹತ್ತಿರ ಬರ್ತಿಲ್ಲ ಕಣಿ. ಎಷ್ಟಾರು ನಿಮಗೆ ಮಗಳನ್ನ ಕಣಗೆ ನನ್ನ ಕಾಮ್ ಖಾತೆ ಇಲ್ಲ ಮಾತ್ರ. ನಾನಷ್ಟೇ ಆಸೆ ಮಾಡ್ಕೊಂಬ. ಅಲ್ಲ ಶ್ಯಾಮಲ, ಬೆಳಬೆಳಿಗ್ಗೆ ನಿಂಗೆ ಅಂತ ಆಯ್ತು ಜಗಳ ಆಡ್ಕೊಂಡ್ಕೊಂಡೆ ಇದ್ದೇ ಹೆಂಗೆ? ನಾವು ಒಳಗೆ ಹೋಗ್ತೆ, ನಂಗೆ ಕೆಲಸ ಇತ್ತು. ಅಲ್ಲ ಮೀವಳು ಬಂದ್ರೆ ಕರಿ, ನಾನು ನರ್ಸಿ ಬಂದ್ರೆ ಕರಿ, ಒಂದು 100 ರೂಪಾಯಿ ಒಯ್ಗಿ ಮೀನು ತೆಗ್ದಿಟ್ಕೊಲ್ಲ. ಈಗ ಗನ್ನದ ಆರಿಸ್ಕೊ, ಇಲ್ಲ ಹಾಳು ಮೂಳೆಲ್ಲ ಹಾಕಿ ಹೋತಾಳು ಅವಳು ಗುರ್ತಾ ಇದ್ದಾರಂದ್ರೆ. ಇಷ್ಟಪ್ಪ ಹೇಳ್ರು, ಬಟ್ಟೆಗೆ ಅನ್ನದಿತ್ತ ಒಂದೇ ಅಂತ ಹೇಳೋದಿಲ್ಲ ಮಾತ್ರ. ನಿಮ್ಮ ಹತ್ತಿರ ಹಿಂಗೆ ಇದ್ರ ಹಿಂಗೆ ಇರ್ತೀರಿ ಬಿಡಿ. ಬೆಳಗ್ಗೆ ಮುಂಚೆ ಎಲ್ಲ ಗಲಾಟೆ ಆದಂಗೆ ಹೋಯ್ತು. ಯಪ್ಪ, ಎಂಥ ಗಲಾಟೆ ಹೆಣ್ಣಿಕ್ಕು ಸಾಕು. ನಾನೇನೋ ಪಾಪದ ಅಂದ್ಕೊಂಡದ್ದು, ಎಷ್ಟು ಗೌಜು ಮಾಡಿಬಿಡ್ತು. ಅಲ್ಲ, 3ನೇ ಎದುರಿಗೆ ಎಂತ ಮಾತಾಡೋಕ್ಕಾಗ ಅಂದ್ಕೊಂಡೇ ಗೊತ್ತಿಲ್ಲ. ಶ್ಯಾಮಲ್ನಾರು ಎಷ್ಟಕ್ಕೂ ಬೇಕು. ಅಮ್ಮನಿದ್ರಿಗೆ ಎಂತ ಮಾತಾಡೋಕ್ಕಾಗ ಸಮ ಅವಳಿಗೆ ಅರ್ಥ ಆಯ್ತು. ಈಗ ನಂದು ಎಂಥ ಹೆಣ್ಣೋ ಏನೋ. ಆ ಹೋಟ್ಲಾಗೆಲ್ಲ ಗಲಾಟೆ ಮಾಡಿ ಡ್ರೆಸ್ ಎಲ್ಲ ಎಳ್ದು ಅವಳು ನಂದು ಶರ್ಟ್ ಎಲ್ಲ ಶಿ ಹೇಸಿಗೆ ಇಂಥ ಸಾಹಸ ಮಾಡೋಕ್ಕಾಗೈದಿತ್ತು. ನನಗೂ ಗೊತ್ತಾಯಿಲ್ಲ ಆಗಲಿಕ್ಕೆ ಕರ್ಮ. ಈಗ ಮನೆ ಬಂದು ಇಲ್ಲಿ ತಾಲಿ ತಿಂತು. ಒಟ್ಟಿನಲ್ಲಿ ಎಲ್ಲೂ ನೆಮ್ಮದಿಲ್ಲ. ಒಂದು ಎಂಥರ ಮುಜ್ಜಿಗೆ ಅಂತಾರೆ, ಒಂದು ಲೋಟ ಕುಡ್ಕೊಂಡು ಸೀದಾ ಗದ್ದೆ ಬದಿಗೆ ಹೋಯ್ತು. ಎಂಥರ ಮಾಡ್ಕೊ ಸಾಯ್ಲಿ. ಇಲ್ಲಿಯೂ ಬರ್ತಿದ್ದಂಗೆ ಇವು ನಮ್ಮ ಮನೆ ತಲೆ ತಿಂಗೆ ಶುರು ಮಾಡ್ತು. ಅಮ್ಮ ಇಲ್ಲೇ ನಿಂತ್ಕೊಂಡಿದ್ದಾಳ, ಅಮ್ಮನ ಕಾಮ್ಕೆ ಹೆದರಿಕೆ ಎತ್ತು. ಅಲ್ಲ, ಈ ನಾರಾಯಣ ಎಲ್ಲರೂ ಬಂದು ಎಂಥರ ಹೇಳ್ರೆ ದಡ್ಡ ಗಲಾಟಿಗೆ ಸಿಹಿ. ಅಷ್ಟೊಳಗೆ ಎಂಥರ ಪ್ಯಾಚಪ್ ಮಾಡ್ಕಣ್ಕ. ಎಂತ ಹೇಳೋದು, ಒಂದು ತಲೆಗೂ ಓಡೋದಿಲ್ಲ ಅತ್ಲಾಗೆ. ಹೆಂಗಾರು ಸಿಕ್ಕ ಬೀಳುದೆ. ಅಷ್ಟೊಳಗೆ ನಾನೇ ಎಂಥರ ಸ್ಟೋರಿ ಕ್ರಿಯೇಟ್ ಮಾಡ್ಕಾಯ್ತು. ಈಗ ಎಂತ ಮಾಡೋದು? ಈಗ ಫಸ್ಟದೇ ಹೇಳನಲ್ಲ, ಗದ್ದೆ ಬದಿಗೆ ಹೋಗಿ ಕೂತ್ಕೊಂತೆ, ಸ್ವಲ್ಪ ಸಮಾಧಾನ ಆತ್ತು. ಈಗ ಅಮ್ಮನ ಕಾಮ್ಕೆ ಹೆದರಿಕೆ ಎತ್ತಲ್ಲ. ಶ್ಯಾಮಲ್ನಿಗಾರು ಅಷ್ಟು ಐಟೇ ಬರ್ತಿಲ್ಲ. ಎಂತ ಮಾಡೋದಪ್ಪ, ಹೆಂಗಾರು ತಪ್ಸ್ಕೊಂಡು ಒಳಗೋಪ್ಪ. ಮುಖ ಕಾಮ್ಕೆ ಹೆದರಿಕೆ ಎತ್ತು. ತಪ್ಪು ಕೆಲಸ ಮಾಡ್ರೆ ಹಿಂಗೆ. ಮಂಜ ಅಲ್ಲ, ಮೀನು ಮಾರು ನರ್ಸಿ ಸಿಗ್ತಾಳಣ ದಾರಿಲೆಲ್ಲರೂ. ಒಂದು ಪದಾರ್ಥ ಕಡ್ದಿಟ್ಕೊಂಡಿದೆ ಮರೆಯ, ನೀರುಳ್ಳಿ ಹಚ್ಚಿ ಐತೆ ಹಾಕಿ ಐತೆ.
ಈ ಮೀನುಗಳು ಇನ್ನೂ ಬರಲಿಲ್ಲ ಇವತ್ತು ಇಷ್ಟತ್ತಾರು. ಮಂಡಿ ಎತ್ತಿನವರುಕೆ ಹೆದರಿಕೆ ಆಯ್ತು. ಮಂಡಿ ಎತ್ತು ನಡುಕೆ. ಯಪ್ಪ, ಈ ಥರ ಅವಮಾನ ಥರ ಯಾವತ್ತೂ ಅನಿಸ್ಲಿಲ್ಲಪ್ಪ. ಯಾರ ಮುಖ ಕಂಕು ಒಂಥರ ಹೆದರಿಕೆ ಆದಂಗಿತ್ತು. ಯಾರು ಮೇಡಮ್ ಬೇರೆ ಬಂದಿರಲ್ಲ. ಈ ಗುಣಸಿಗೆ ಅಂತ ಐತೆ ಮಂಡಿ ಕೆಳಗೆ ಹಾಕಬತ್ತಲ್ಲ. ಹೊಸ ಡ್ರೆಸ್ ಹಾಕೊಂಡ್ರೆ ಆಗಲಿಕ್ಕೆಲ್ಲ ಖುಷಿ ಪಡ್ತಿದ್ದೀರಿ. ನಾನೇ ಕರೀತೇ ಇಲ್ಲ, ಅವರೇ ಮಾತಾಡಿಸ್ಲಿ. ಜನರ್ಸಿ ತಿಕ್ದಾಳ ಕೇಂಡೆ ಮೈ ಮೇಲೆ ಬತ್ತೇನ ಇಲ್ಲ? ನಾನು ಇಷ್ಟು ದೊಡ್ಡ ಬೂತ್ ಹತ್ಕೊಂಡು ನಿಂತ್ಕೊಂಡಿದ್ದೆ, ತೋರುದಿಲ್ಲ ನಿಂಗೆ? ಇಂತಂದು ಮಾರಿತಿ ನರ್ಸಿ ಹೋಯ್ ಹುಡುಕು ಹೋಗಿ ಎಲ್ಲಿದ್ದಾಳೆ ಅನ್ಕೊಂಡು ನಂಗೆ ಅಡ್ದಿಂದ ಹೇಳಿ ನಾವು ಒಳಗೆ ಹೋಯ್ಕ. ಅಲ್ಲ, ಕುತ್ತ ಹಿಡಿದು ಕೋಳಿ ಕಣಂಗೆ ತಲೆ ತಗ್ಸ್ಕೊ ಹೊತ್ತಿದ್ಯಲ್ಲ, ಎಂತಕ್ಕೆ ತಲೆ ಎತ್ತ? ಅದು ಎಂಥದ್ದು? ಮಾರಿತಿ ಯಾರು ಮೇಡಮ್ ಅವ್ರು ನಿಂತಿದ್ದೀರಲ್ಲ, ಮತ್ತು ಸುಮ್ಮನೆ ಎಂತಕ್ಕೆ ಮುಜುಗರ ಹೊಡ್ಸೋದನ್ಕ ಹಾಗೆ ತಲೆ ಕೆಳಗೆ ಹಾಕ ಬಂದೆ ಅಷ್ಟೇ. ಒಂಚೂರು ಜಾಗ ಬಿಟ್ಕೊಂಬ, ನಂಗೆ ಒಂಚೂರು ಅರ್ಜೆಂಟ್ ಟಾಯ್ಲೆಟಿಗೆ ಹೋಯ್ಕ. ಟಾಯ್ಲೆಟಿಗೆ ಹೋಯ್ಕ? ಟಾಯ್ಲೆಟಿಗಲ್ಲ, ಅಂಗಳದಲ್ಲಿ ಟಾಯ್ಲೆಟ್ ಇಲ್ಲೇ? ಅಲ್ಲಿ ಹೋಗ್ಬೇಕತ್ತಿಲ್ಲ ಬಟ್ಲೆ ಮನೆಗೆ? ಇಲ್ಲದೆ ನಲ್ಲಿ ಕಟ್ಟಿಲ್ಲ ಓದ್ತಿದ್ದೆ ಒಂದೊಂದ್ಸಲ. ಶಾವಲ್ ನೆಣ್ಣು ನಿಂತ್ಕೊಂಡದ್ದು ಅದು ಯಾರು ಬೇರೆ ಮೇಡಮ್ ಅಲ್ಲ ಅಂತಲ್ಲ, ಹೆಣ್ಣು ಹೊಸ ಬಟ್ಟೆ ಹಾಕೊಂಡು ಚಂದ ತೋರ್ತಿತ್ತು ಕಣ. ಶ್ಯಾಮಲ್ನು ಇಲ್ಲಿ ಇದ್ದಾಳ. ಅಲ್ಲ ಮರಿತಿ, ನೀ ಬಿಡು, ಒಂದ್ಸಲ ನುರ್ಸಿ, ಒಂದ್ಸಲ ಮೀನು, ಒಂದ್ಸಲ ಶ್ಯಾಮಲ. ನಂಗೆ ಒಳಗೆ ಹೋಯ್ಕ ಒಂಚೂರು ಬಿಟ್ಟು ದಾರಿ ಬಿಡು. ನೀನು ದಾರಿ ಮುದ್ದಿದ್ದಲ್ಲ ಮುಂದೆ ನಿಂತ್ಕೊಂಬಲ್ಲಿ ತೊಟ್ಟಿರ ಕಣಂಗೆ. ಅಲ್ಲ ಮುಂಚ ಬತ್ತ ಬಾಯಿ ಭಾಳ ಆಯ್ತಲ್ಲ ನಿಂದು. ಮುಂಚಿನ ಕಣಂಗೆ ಇಲ್ಲ. ನೀನು ಏನು ಎದುರುತ್ರ ಕೊಡೋದು ಹೆಂಗೆ ಬೇಕು ಹಾಗೆ ಹಲ್ಲು ಉದುರಿಸಿ ಕೊಡ್ತೇನೆ ನಾನು. ಇದ್ರಿಗೆಲ್ಲ ಹಂಗಿಂತೆಲ್ಲ ಮಾತಾಡ್ರೆ ಸ್ವಲ್ಪ ಬಗ್ಗಿಸಿ ಮಾತಾಡಿ ನಿಂದು ಸ್ವರನ್ನ, ಗೊತ್ತಾಯ್ತಾ? ಹೆಂಗೆ ಬೇಕು ಹಂಗೆ ಕೂಗಾಡೋದಲ್ಲ. ಏನು ಜೋರಾಯ್ತು ಈ ನಡುವೆ. ಈ ಮನೇಲಿ ನನಗೆ ಅಂದ್ಕೊಂಡು ಯಾರಿದ್ರಂತ ನಂಗೆ ಅರ್ಥ ಆಗ್ತಿಲ್ಲ. ಅವರ ಮೀನು ಅದು ಇದು ಅಡುಗೆ ಮಾಡೋದು ಇದೇ ಮಾತಾಡೋದು. ಇವ್ರದ್ದೇ ಲೋಕ ಅಲ್ಲ. ಇಷ್ಟು ಚಂದ ಮಾಡಿ ಡ್ರೆಸ್ ಮಾಡ್ಕೊಂಡಿದ್ದೆ. ಎಂಥರ ಒಂದು ಹೇಳ್ತಿರೇನೋ ಅಂದ್ಕೊಂಡ್ರೆ ಅಮ್ಮನೂ ಒಂದು ಮಾತು ಹೇಳಲಿಲ್ಲ, ಮಗನೂ ಒಂದು ಮಾತು ಹೇಳಲಿಲ್ಲ. ಬಹುಶಃ ಚಂದವೇ ತೋರುತ್ತಿಲ್ಲ ಏನೋ ಈ ಬಟ್ಟೆಲಿ ನಾನು. ಇದ್ರ ಬದಲಿಗೆ ನಾನು ಇವಾಗ ಶಾಲೆಗಾರ ಹೋಗ್ಲಿಕ್ಕಿದ್ದಿತ್ತು. ನನ್ನ ಫ್ರೆಂಡ್ಸರು ಕಂಡು ಎಂಥರ ಹೇಳ್ತಿದ್ರು ಏನೋ. ಹೆಣ್ಮಕ್ಳಿಗೊಂದು ಆಸೆ ಇರುತ್ತಲ್ಲ, ಹೊಸ ಬಟ್ಟೆ ಎಲ್ಲ ಹಾಯ್ಕೊಂಡ್ರೆ ಹೆಂಗೆ ತೋರುತ್ತೆ ಏನು ಹೇಳ್ಕೆ ನನ್ನ ಗಂಡ ಅಂದ್ಕೊಂಡು ಹಂಗನ್ಕ ಮನೇಲಿ ಹಾಯ್ಕೊಂಡೆ. ಈಗ ಶಾಲೆಗೆ ಒಪ್ಕೊತಿಲ್ಲ, ಟೈಮ್ ಆಯ್ತು. ಇರಲಿ, ಈ ಹಣೆ ಬರವೇ ಇಷ್ಟೇ. ಅದಕ್ಕೆ ಅಲ್ದ ಮನೆಯೂ ಬೇಡ ಎಂಥದ್ದು ಬೇಡ ಅಮ್ಮಂಗೆ ಹಬ್ಬದ ಒಂದೊಂದ್ಸಲ. ಹೇಳಲ್ಲ ಮರಿತಿ, ಪ್ರೆಷರ್ ಜೋರಿತ್ತು. ನೀ ಸ್ವಲ್ಪ ದಾರಿ ಬಿಡು, ಕಡೆ ಬಂದು ನಾ ಎಲ್ಲ ಮಾತಾಡ್ತೆ. ಮರೇ ಪ್ರೆಷರೆಲ್ಲ ಕಳ್ಕೊಂಡು ಬಾ. ನಾ ಇಲ್ಲಿ ಹೊರಗೆ ಕೂತ್ಕೊಂಡಿದ್ದ, ಮಟ್ಟೂ ಇಲ್ಲ ಮನೇಲಿ. ಕಡೆಗೊಂದು 50 ರೂಪಾಯಿ ಮಟ್ಟಿ ತಗೋಬ, ಹೊಡೆದು ಹಾಕ್ತೆ. 50 ರೂಪಾಯಿಗೆ ಎಷ್ಟು? ಅಯ್ಯೋ, 50 ರೂಪಾಯಿ ಮಟ್ಟಿ ಕಾಲ ಹೋಯ್ತಲ್ಲ. ಅಲ್ಲ, 50 ರೂಪಾಯಿಗೆ ಎಷ್ಟು ಮಟ್ಟಿ ಬರ್ತತ್ತ ಮಂಜ? ಹಸಿನ್ ಕೇಳಮ್ಮ, ರುಡಿ ಇಲ್ಲ ಈ ಅಮ್ಮ. ಈಗಲು ಕಂಡ್ರು ಹಂಗೆ ಎಂಥದ ಎಲ್ಲರಮ್ಮ ಅಂದ್ರೆ ಹಿಂಗೆ ಎಂಥದ ಕಯ್ಯ ನಂಗೆ ಎಂತ ಮಾಡೋದು ಮುಖ ತೋರ್ಸೋಕೆ ಹೋಮಾನ ಆದಂಗಿತ್ತು. ಎಲ್ಲೆಲ್ಲಿ ಹೋಯ್ತು ಇದನ್ನು ಸುದ್ದಿ ಇಷ್ಟೊತ್ತಿಗೆ ಎಷ್ಟು ಜನಕ್ಕೆ ತಲುಪಿತ್ತು ಏನೋ, ಎಂತ ಮಾಡೋದು ಅಪ್ಪನಿಗೆ ಉತ್ತರ ಕೊಂದೇ ಹೋಗಿದ್ರು ನನ್ನ. ದೇವ್ರೇ ಕಾಪಾಡ್ದೇವ್ರೆ, ತಪ್ಪಾಯ್ತೇವ್ರೆ. ಓ ಶಾಮನ ನಿನ್ನ ಮುಖ ಸಣ್ಣಗಾಯ್ತಲ್ಲ, ಎಂತಕ್ಕೂ ಎಂತಾಯ್ತು? ಮೊಟ್ಟೆ ಪದಾರ್ಥ ಬ್ಯಾಡ್ದಕ್ಕಂತ ಮಲ್ಲ, ಎಂತಕ್ಕೆ ಮಗ ಮುಖ ಸಣ್ಣದಾಯ್ತಲ್ಲ? ಮೊಟ್ಟೆ ಪದಾರ್ಥ ಬ್ಯಾಡ್ದ, ಮೀನೇ ಬೇಕಿದ್ದಿತ್ತಾ? ಮೀನೇ ಅವಳಿನ ಪಪ್ಪು ಡೌಟ್ ಮಗ ನರ್ಸಿ. ಬರಲಿಲ್ಲ ಅಂದರೆ ಮುಂಚೆ ಹೆಂಗೆ ಬಂದಿನಲ್ಲ ಚಿಕನ್ ತರಿಸುವಾಗ.